ವಿಶ್ವ ಹಿಂದೂ ಪರಿಷತ್ ಹಮ್ಮಿಕೊಂಡಿರುವ ಶೌರ್ಯ ಜಾಗರಣ ರಥಯಾತ್ರೆಯ ಶೋಭಾಯಾತ್ರೆ ಮತ್ತು ಸಭಾ ಕಾರ್ಯಕ್ರಮ ಅಕ್ಟೋಬರ್ 9ರಂದು ಮಂಗಳೂರು ತಲುಪಲಿದ್ದು, ಈ ಸಂದರ್ಭದಲ್ಲಿ ಕದ್ರಿ ಮೈದಾನದಲ್ಲಿ ಬೃಹತ್ ಸಭೆ ನಡೆಯಲಿದೆ. ಇದರ ಪ್ರಚಾರಕ್ಕಾಗಿ ಉಪರಥ ಮಂಗಳೂರು ಮಹಾನಗರ ಸೇರಿದಂತೆ ಮುಲ್ಕಿ ಮೂಡಬಿದ್ರೆಗಳಲ್ಲಿ ಸಂಚರಿಸಲಿದ್ದು, ಅದರ ಉದ್ಘಾಟನೆ ಮಂಗಳೂರಿನ ಬನ್ಸ್ ಹಾಸ್ಟೆಲ್ ಕಾರ್ಯಾಲಯದಲ್ಲಿ ಇಂದು ನೆರವೇರಿತು. ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಕಾರ್ಯಾಧ್ಯಕ್ಷ ಎಂಬಿ ಪುರಾಣಿಕ್ ಮತ್ತು ಸಂಘದ ಹಿರಿಯರಾದ ಪಿಎಸ್ ಪ್ರಕಾಶ್ ಅವರು ಚಾಲನೆ ನೀಡಿದರು. ಜಿಲ್ಲಾಧ್ಯಕ್ಷ ಎಚ್ಕೆ ಪುರುಷೋತ್ತಮ್, ಕಾರ್ಯದರ್ಶಿ ಶಿವಾನಂದ ಮೆಂಡನ್, ಭುಜರಂಗ ಕುಲಾಲ್ ಮತ್ತಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪಿಎಸ್ ಪ್ರಕಾಶ್ ಮಾತನಾಡಿ, ಹಿಂದುತ್ವದ ಜಾಗೃತಿಗಾಗಿ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಎಂಬಿ ಪುರಾಣಿಕ್ ಮಾತನಾಡಿ, ವಿಶ್ವ ಹಿಂದೂ ಪರಿಷತ್ನ 60ನೇ ವರ್ಷಾಚರಣೆ ಅಂಗವಾಗಿ ಮತ್ತು ಹಿಂದೂಗಳದ್ದು ಶೌರ್ಯದ ಇತಿಹಾಸ ಅಂತ ತೋರಿಸಿಕೊಡುವುದು ಈ ರಥಯಾತ್ರೆಯ ಉದ್ದೇಶ. ಸೆಪ್ಟೆಂಬರ್ 25ರಂದು ಚಿತ್ರದುರ್ಗದಿಂದ ಹೊರಟ ರಥಯಾತ್ರೆ ಅಕ್ಟೋಬರ್ 9ರಂದು ಮಂಗಳೂರು ತಲುಪಲಿದೆ ಅಂತ ಹೇಳಿದರು. ಒದಗುವಂತಹ ಸವಾಲುಗಳನ್ನು ಮೆಟ್ಟಿ ಸಮಾಜ ಪೂರಕವಾದಂತಹ ಹಿಂದೂ ಸಮಾಜವನ್ನು ಕಟ್ಟುವಂಥ ಜವಾಬ್ದಾರಿಯನ್ನು ಹಿರಿಯರು ವಿಶ್ವ ಹಿಂದೂ ಪರಿಷತ್ತಿಗೆ ವಹಿಸಿಕೊಟ್ಟರು. ಆರಂಭ ದಿನದಿಂದ ಇಂದಿನವರೆಗೆ ಹಲವಾರು ಸವಾಲುಗಳನ್ನು ಎದುರಿಸಿ ವಿಶ್ವ ಹಿಂದೂ ಪರಿಷತ್ತು, ಯುವ ವಿಭಾಗ, ಬಜರಂಗ ದಳ ಹಾಗೂ ದುರ್ಗಾವಾಹಿನಿ ಮಾತೃ ಸಂಘಗಳು ಇದನ್ನು ಎದುರಿಸ್ತಾ ಬಂದಿವೆ. ವಿಶ್ವ ಹಿಂದೂ ಪರಿಷತ್ತಿನ ಷಷ್ಠಬ್ದದ ಈ ಸಂದರ್ಭದಲ್ಲಿ ಜಾಗರಣ ಯಾತ್ರೆಯನ್ನು, ರಥಯಾತ್ರೆಯನ್ನು ಮಾಡುವ ಉದ್ದೇಶ ಭಾರತ ಅಥವಾ ಹಿಂದೂಗಳು ಒಂದು ಸೋಲಿನ ಇತಿಹಾಸ ಅಲ್ಲ, ಶೌರ್ಯದ ಇತಿಹಾಸ ಎನ್ನುವುದನ್ನು ಜನಮಾನಸಕ್ಕೆ ಮುಟ್ಟಬೇಕು. ಪಾಶ್ಚಾತ್ಯ ಚರಿತ್ರಕಾರರು ಬಿಂಬಿಸಿದ ಹಾಗೆ ಭಾರತೀಯರದ್ದು, ಹಿಂದೂಗಳದ್ದು ಇದು ಸೋಲಿನ ಇತಿಹಾಸ ಎನ್ನುವ ರೀತಿಯಲ್ಲಿ ಬಿಂಬಿಸಿದ್ದು ತಪ್ಪು. ಅದರ ವಿರುದ್ಧವಾಗಿ ಹಲವಾರು ಜನ ವೀರ ಪುರುಷರು ತನ್ನ ಆತ್ಮಾರ್ಪಣೆಯನ್ನು ಮಾಡಿ ಈ ದೇಶದ ಸಮ್ಮಾನವನ್ನು ಅಥವಾ ಘನತೆಯನ್ನು ಎತ್ತಿ ಹಿಡಿದಂಥ ನೂರಾರು ಉದಾಹರಣೆಗಳಿವೆ. ಅದರ ಜೊತೆ ಹಿಂದೂ ಸಮಾಜವನ್ನು ವ್ಯವಸ್ಥಿತವಾಗಿ ತುಳಿಯುವಂಥ ಒಂದು ಷಡ್ಯಂತರ ಇವತ್ತು ನಡೀತಾ ಇದೆ. ಯಾರಾದರೂ ಬೇರೆ ಅನ್ಯಮತೀಯರು ಅವರ ಮತದ ಬಗ್ಗೆ ಮಾತನಾಡಿದರೆ ಅದಕ್ಕೆ ಪುರಸ್ಕಾರ ವಿಶ್ವ ಹಿಂದೂ ಪರಿಷತ್ತು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇನ್ನಿತರ ಪರಿವಾರ ಸಂಘಟನೆಗಳು ನಮ್ಮ ಧರ್ಮ ಸಮಾಜದ ಬಗ್ಗೆ ಮಾತನಾಡಿದಾಗ ಅದು ಒಂದು ಜಾತೀಯತೆ ಕಾಣ್ತದೆ. ಸರ್ವ ಹಿಂದೂಗಳನ್ನು ಸಂಘಟಿಸಬೇಕು, ಮಠಾಧೀಶರುಗಳನ್ನು ಸಂಘಟಿಸಬೇಕು ಅನ್ನುವ ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆಯಿತು. ಇವತ್ತು ಇಡೀ ಜಗತ್ತಿನಾದ್ಯಂತ ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡ್ತಾ ಇದೆ. 60 ವರ್ಷ ತುಂಬುವುದು ಎನ್ನುವಂಥದ್ದು ಒಂದು ಸಂತೋಷದ ಸಂಗತಿ. ಯಾಕಂದರೆ ಇದೊಂದು ಸುದೀರ್ಘವಾಗಿರತಕ್ಕಂಥ ಪಯಣ, ಆದರೆ ಇದೊಂದು ಯಶಸ್ವಿ ಪಯಣವೂ ಹೌದು. ಇದರಲ್ಲಿ ಎಷ್ಟು ಕೆಲಸಗಳಲ್ಲಿ ಯಶಸ್ಸು ಕಂಡಿದೆ ಅಂದರೆ ಹಿಂದುತ್ವದ ಜಾಗೃತಿ ಆಗಿದೆ, ಧರ್ಮದ ಜಾಗೃತಿ ಆಗ್ತಾ ಇದೆ, ಮನೆಗಳಲ್ಲಿ ಸಂಸ್ಕಾರ, ಸಂಸ್ಕೃತಿಯ ಪ್ರತಿಷ್ಠೆ, ಇದೆಲ್ಲ ದೊಡ್ಡ ಉದ್ದೇಶ ಇಟ್ಟುಕೊಂಡು ಇವತ್ತು ಅನೇಕ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡ್ತಾ ಇದೆ. ಅದಕ್ಕೆ 60 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈ ಕೆಲಸಕ್ಕೆ ವೇಗ ಸಿಗಬೇಕು, ಇನ್ನಷ್ಟು ಜನ ಸಕ್ರಿಯವಾಗಿ ಸಮಾಜದ ಕೆಲಸ ಮಾಡಬೇಕು. ಇವತ್ತೇನು ಸಮಸ್ಯೆಯನ್ನು ಹಿಂದೂ ಸಮಾಜ ಎದುರಿಸ್ತಾ ಇದೆ ಅದರ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ನೆಲೆಯಲ್ಲಿ ಇವತ್ತು ರಥಯಾತ್ರೆ ಇದು ನಡೀತಾ ಇದೆ.